सामने भिड़ रही है टीम। वेलकम टू कोर्ट। 60 किलो अंतर्गत पुरुषों की कबड्डी की शुरुआत है। समय 10:45 हो चुके हैं और आपके सामने ये फिर से दोहराना चाहूंगा कि आज रात 12 बजे आज के दिन का पूरी खेल समाप्त हो जाएगा। कल सुबह 10:30 पर पहला खेल शुरुआत हो जाएगा आखिरी दिन की। ಬಿ ಅಂಕಣದಲ್ಲಿ ಮತ್ತೆ 60 ಕಿಲೋ ವಿಭಾಗದ ಸ್ಪರ್ಧೆ ಮುಂದುವರಿಯುತ್ತೆ. ಅಲ್ಲಿ 6ನೇ ಪಂದ್ಯ ನವಯುಗ ಗುಂಕಾಚೆ 7 ಸ್ಟಾರ್ ಕಲ್ಪನೆ. ಈಗ ಬಿಕೆ ಬಾಯ್ಸ್ ಥರ್ಡ್ ಲೈನ್ ಬಿಕೆ ಬಾಯ್ಸ್ ಬಂದಿರಕೋಡಿ ಮತ್ತು ಶಾನ್ಸ್ ಬಾಯ್ಸ್ ಮಂಗಳೂರು ನಡುವೆ ಬಿ ಅಂಕಣದಲ್ಲಿ ಪಂದ್ಯ. ಈ ನಡುವೆಯಲ್ಲಿ ನವಯುಗ ಗುಂಕಾಚೆ ವರ್ಸಸ್ 7 ಸ್ಟಾರ್ ಕಲ್ಪನೆ. ಥರ್ಡ್ ಲೈನ್. So here is do or die. And here is point back to the welcome to coach. Darley Anand with right. Empty. With a point table. One each. Tribal arts ತಂಡದ ಆಟಗಾರರು ಕೂಡ ತಮಿಳುನಾಡು. ಅಲ್ಲಿ ಶಾನಿ ಸ್ಪೋರ್ಟ್ಸ್ ಗೆ ಆಡುವಂತ ಆಟಗಾರರು ಕೂಡ ತಮಿಳುನಾಡು. ಇಲ್ಲಿಂದ ತಮಿಳುನಾಡಿನ ಆಟಗಾರರನ್ನ ಸುಳ್ಳಿನ ತಮಿಳುನಾಡು ಬಂಧನ ಮಾಡಿದ ಪರಿಣಾಮ 2. ಥರ್ಡ್ ಲೈನ್ ಆನಂದ್ with do or die. Anand with do or die. Oh, excellent jumping attempt. This occasion Anand tackle. ತಂಡಗಳ ಸಮ ಸ್ಥಿತಿಯಲ್ಲಿ ಅಂಕಗಳಿವೆ. 60 ಕಿಲೋ ವಿಭಾಗದಲ್ಲಿ ಸ್ಪರ್ಧಿಸುವಂತಹ ಎಲ್ಲಾ ತಂಡಗಳು ಅಗ್ರಪಂಕ್ತಿಯ ಆಟಗಾರರನ್ನ ತರಿಸಿಕೊಂಡಿವೆ. ಇದು ನಮ್ಮ ಬಲ್ಲಾಡ. ಎಸ್ ಬಲ್ಲಾಡ್. Welcome to the 3-2 welcome. Third line. Vote. Yeah. Here's third line. Muru Erdogan investigation. 4.4 welcome to goal. 4-2 in favor of Punjab.
2 ക്രമത്തിൽ വെൽക്കം സപ്പോർട്ട് 2 പോയിന്റ് ലീഡ് ചെയ്യുമ്പോൾ ട്രൈബൽ ആർട്സ് ആൻഡ് ഫിലിം മാംഗ്ലൂർ. ನಾಲ್ಕರಲ್ಲಿ ಶೈನ್ ಸ್ಪೋರ್ಟ್ಸ್ ಏಕಮುಖಿ ಮುನ್ನಡೆಯನ್ನು ಗಳಿಸಿಕೊಂಡಿದೆ. ಬದಿಯರ ಕೋಡಿಯ ವಿರುದ್ಧ ಅತ್ಯುನ್ನತ ಸ್ಥಿತಿಯಲ್ಲಿದೆ ಶೈನ್ ಸ್ಪೋರ್ಟ್ಸ್ ಬ್ಯಾಂಗ್ಳೂರು. ಬಂಗೇರ ಕೋಡಿಯ ಡಿಫೆನ್ಸ್ ವಿಭಾಗ ಸೂಪರ್ ಟೈಟಲ್ ಆಗಿದೆ. ಈ ಅಂಕಣದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಮತ್ತೊಮ್ಮೆ ಕರೆ. ಬಿ ಅಂಕಣದಲ್ಲಿ 6ನೇ ಪಂದ್ಯ ನವಯುಗ ಕುಕ್ಕಾಜೆ 7 ಸ್ಟಾರ್ ಕಲ್ಪನೆ. ಕೆಸಿ ವಿಭಾಗದ ಬಿ ವಿಭಾಗದಲ್ಲಿ ಇದೀಗ ಪಂದ್ಯಾಟ ನವಯುಗ ಕುಕ್ಕಾಜೆ 7 ಸ್ಟಾರ್ ಕಲ್ಪನೆ. ಕೆಸಿ ವಿಭಾಗದ 6ನೇ ಪಂದ್ಯಾಟ ನವಯುಗ ಕುಕ್ಕಾಜೆ ತಂಡ ಸೆವೆನ್ ಸ್ಟಾರ್ ಕಲ್ಪನೆ. ಅಂಕಣ ಬಿಗೆ ನವಯುಗ ಕುಕ್ಕಾಜೆ ತಂಡ ಇದೆಯಾ? ನವಯುಗ ಕುಕ್ಕಾಜೆ ಕೌಂಟೌನ್ ಬಿಗಿನ್. ಯಾವುದೇ ಕಾಲಾವಕಾಶವನ್ನು ಕೊಡ್ತಾ ಇಲ್ಲ. ಈಗಾಗಲೇ ಹಲವಾರು ಬಾರಿ ಕರೆಯನ್ನು ಕೊಟ್ಟಿದ್ದ ನವಯುಗ ಕುಕ್ಕಾಜೆ 7 ಸ್ಟಾರ್ ಕಲ್ಪನೆ.
ಸೆವೆನ್ ಸ್ಟಾರ್ ಕಲ್ಪನೆ 6-12. ಅಲ್ಲಿ ಪ್ರವೇಶ ದ್ವಾರದ ಬಳಿ ವೀಕ್ಷಣೆ ಮಾಡುತ್ತಾ ಇರುವಂತಹ ಕಬಡ್ಡಿ ಆಟಗಾರರ ಕಬಡ್ಡಿ ಪ್ರೇಕ್ಷಕರ ಗಮನಕ್ಕೆ ತಂಡಗಳು ಹೊರಬರುವಾಗ ತಮ್ಮ ಸಹಕಾರ ಅತ್ಯಗತ್ಯ. ಕೆಜಿ ವಿಭಾಗದ 6ನೇ ಪಂದ್ಯ 7-12. ನವಯುಗ ಮುಖಾಜೆ 7 ಸ್ಟಾರ್ ಕಲ್ಪನೆ 7-12. In favor of Thokkottu. 7-12 in favor of Thokkottu. ಕೆಜಿ ವಿಭಾಗದ 6ನೇ ಪಂದ್ಯಾಟ ನವಯುಗ ಮುಖಾಜೆ 7 ಸ್ಟಾರ್ ಕಲ್ಪನೆ ತಂಡ ಇಲ್ವಾ ಮುಖಾಜೆ ಕಲ್ಪನೆ ಅಂಕಣವಿಯಲ್ಲಿ 2 ತಂಡಗಳು ಪ್ರವೇಶ ಮಾಡ್ತಾ ಇದ್ದಾರೆ. ನವಯುಗ ಮುಖಾಜೆ ವರ್ಸಸ್ 7 ಸ್ಟಾರ್ Third line, welcome the coach. ಅನುಕೂಲ ಅಮೌಂಟ್ ಎನಿಸ್ಕೊಳ್ಬಾಕಿ ಮೂರು ಅಂಕಗಳು ಸೇರ್ತಾರೆ. ಕೆಸಿ ವಿಭಾಗದಲ್ಲಿ ಭಾಗವಹಿಸುವಂತಹ ಎಲ್ಲಾ ತಂಡದ ಆಟಗಾರರ ಗಮನಕ್ಕೆ ಕಬಡ್ಡಿ ಪಂದ್ಯಾಟ ಆರಂಭವಾಗುವ ಮೊದಲೇ ನಿಮ್ಮ ಯಾವುದೇ ಅಬ್ಜೆಕ್ಷನ್ ಅಥವಾ ಯಾವುದೇ ದೂರುಗಳಿದ್ದರೆ ಪಂದ್ಯಾಟ ಪ್ರಾರಂಭದ ಮೊದಲೇ ತಿಳಿಸಬೇಕು. ತದನಂತರ ಯಾವುದೇ ಚರ್ಚೆಗೆ ಅವಕಾಶ ಇಲ್ಲ. ವೆಲ್ಕಮ್ ತಗೊಂಡು